ಎಲ್ಲರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಇರಬೇಕು ಅಂತ ನಮ್ಮ ಮನವಿ ಇದೆ, ಇಲಾಖೆಯ ಅಪೇಕ್ಷೆ ಇದೆ, ಸರ್ಕಾರದ ಅಪೇಕ್ಷೆ ಇದೆ. ಕಾನೂನನ್ನು ಯಾರು ಕೂಡ ಕೈಗೆತ್ಕೋಬಾರ್ದು. ಇದು ತಪ್ಪು, ಕಾನೂನು ಪ್ರಕಾರ ತಪ್ಪು ಅಂತ ಅದನ್ನು ಮಾಡಬಾರ್ದು. ನಮ್ಮ ಸಮಾಜ ಏನಾದ್ರು ಸಮಸ್ಯೆ ಎದುರಿಸ್ತಾ ಇದ್ದರೆ ಯೋಜನೆಯಲ್ಲಿ ಎದುರಿಸ್ತಾ ಇದ್ದೀವಿ. ಯೋಜನೆ ಸ್ವಲ್ಪ ಕರೆಕ್ಟಾಗಿ ಮಾರ್ಗದರ್ಶನ ಮಾಡಬೇಕು. ಬೇರೆ ಬೇರೆ ವಿಚಾರದಲ್ಲಿ ಯೋಜನೆ ದಾರಿ ತಪ್ತಾ ಇದೆ. ಸೈಬರ್ ಕ್ರೈಮ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಕಾನೂನಿಗೆ ಮೀರಿದಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಅವರಿಗೆ ಸ್ವಲ್ಪ ನಾವು ಈ ದೇಶದ ಪ್ರಜೆಗಳಾಗಿರೋದು ಈ ದೇಶದಲ್ಲಿ ಏನು ಕಾನೂನಿದೆ ಆ ಕಾನೂನು ಗೌರವ ಕೊಟ್ಟು ನಡೆಯೋಣ ಅಂತಕ್ಕಂಥ ಸಂದೇಶವನ್ನು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಕೊಡಬೇಕು. ಇದು ಪೊಲೀಸ್ನವರು ಆದಮೇಲೆ ನಾವು ಕೇಸ್ ಹಾಕೋದು, ಅರೆಸ್ಟ್ ಮಾಡೋದು, ಜೈಲಿಗೆ ಕಳಿಸೋದು, ಕೋರ್ಟಿಗೆ ಕಳಿಸಿದ್ದೇ ಇದೆ. ಪರಿವರ್ತನೆ ಆಗಬೇಕಾಗಿದೆ. ಇವತ್ತು ಪರಿವರ್ತನೆ ಆಗಬೇಕು ಅಂತಂದರೆ ಧಾರ್ಮಿಕ ಕೇಂದ್ರಗಳಿಂದ ಪರಿವರ್ತನೆ ಸಾಧ್ಯ. ಈ ನಿಟ್ಟಿನಲ್ಲಿ ಅವರಿಗೆ ಎಲ್ಲ ಧಾರ್ಮಿಕ ಮುಖಂಡರುಗಳು ಕೂಡ ಅವರಿಗೆ ಆ ವಿಚಾರವನ್ನು ತಲುಪಿಸಬೇಕು. ಕಾನೂನು ಕೈಗೆತ್ತಿಕೊಂಡ್ರೆ ಅಥವಾ ದುಡುಕಿನ ನಿರ್ಧಾರ ತಗೊಂಡ್ರೆ ಅದು ಸಮಾಜಕ್ಕೆ ವೈಯಕ್ತಿಕವಾಗಿ ತೊಂದರೆ ಆಗೋದಂತೆ ಸಮಾಜಕ್ಕೂ ಕೂಡ ತೊಂದರೆ ಆಗ್ತದೆ. ಅಂದರೆ ಈ ಸಂದೇಶವನ್ನು ನಾವು ಕೇಂದ್ರದಲ್ಲಿ ಧಾರ್ಮಿಕ ಕೇಂದ್ರದಲ್ಲಿ ಬೇರೆ ಟೈಮಲ್ಲಿ ದಯವಿಟ್ಟು ಕೊಡಿ ಅಂತ ನಮ್ಮ ಪ್ರಾರ್ಥನೆ ಇಲಾಖೆ ಹೊಂದಿದೆ. ನಾನು ಇನ್ನೊಬ್ಬರಿಗೆ ಸಾಕೋದಕ್ಕೆ ಕೊಡಬೇಕು ಅಂತಿದೆ. ಇದು ರೈತರಾದರೂ ಸಾಕೋದಕ್ಕೆ. ಬಟ್ ನಾನು ಮಾಡಬೇಕು ಅಂದರೆ ನಾನು PDOಯಿಂದ ಅನುಮತಿ ಪತ್ರ ಇರಬೇಕು, ವೆಟರ್ನರಿ ಡಾಕ್ಟ್ರಿಂದ ಅನುಮತಿ ಪತ್ರ ಇರಬೇಕು. ಇದಿಷ್ಟು ಇಟ್ಕೊಂಡು ನಾವು ಸಾಕಾಟ ಮಾಡಿದರೆ ನಾವು ಅದ್ರ ಮೇಲೆ ಕೇಸ್ ಮಾಡೋದಿಲ್ಲ. PDOಯಿಂದನೂ ಲೆಟ್ರ್ ಇಲ್ಲ, ಎಲ್ಲಿಂದೆಲ್ಲ ಹೋಗ್ತದೆ ಅಂತ. ಕೊಟ್ಟ ರೈತರಿಂದನೂ ಲೆಟ್ರ್ ಇಲ್ಲ, ವೆಟರ್ನರಿ ಡಾಕ್ಟ್ರಿಂದನೂ ಲೆಟ್ರ್ ಇಲ್ಲ. ಆವಾಗ ನಮ್ಗೆ ಗೊತ್ತಿಲ್ಲ ಅದು ಸಾಕಕ್ಕೆ ಹೋಗ್ತದಾ ಅಥವಾ ಸ್ಲಾಟರ್ಗೆ ಹೋಗ್ತದ. ಆಗ ನಾವು ಕೇಸ್ ಮಾಡ್ತೀವಿ, ತನಿಖೆ ಮಾಡ್ತೀವಿ. ಅದರಿಂದ ಕೊಟ್ಟವನು ಮಾರೋರ ಹತ್ರ ಯಾರು ಕೂಡ ನಾನು ಇದನ್ನು ಕಡೆಗೆ ತೊಗೊಂಡು ಹೋಗ್ತೀನಿ ಯಾರು ಹೇಳೋದು ಇಲ್ಲ, ಅಥವಾ ಅದು ಹೇಳಿ ತಗೋತಾರ ನನಗೆ ಗೊತ್ತಿಲ್ಲ, ತಗೊಳ್ಳೋದಿಲ್ಲ. ನನ್ನ 25 ವರ್ಷದ ಪರಿಸ್ಥಿತಿಯಲ್ಲಿ ಅವ್ರು ಗೊತ್ತಿದ್ದೇ ಕೊಡೋದು, ಕಡಿಲಿಕ್ಕೆ ದಿನನಿತ್ಯ ಒಬ್ಬ ವ್ಯಾಪಾರ ಮಾಡುವಾಗ ಮತ್ತೆ ದನ ಯಾವುದು ಹಾಲು ಕರೆಯೋ ದನ ಮಾತ್ರ ಗೋಗೆ ಬರ್ತದೆ, ತೋರಿ ಇರ್ತದೆ. ಅದನ್ನೇ ಡಾಕ್ಟರ್ ಸರ್ಟಿಫೈ ಮಾಡಬೇಕು. ಅದನ್ನು ಪರಿಶೀಲನೆಯಲ್ಲಿದೆ ಸದ್ಯ. ಈಗ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇಲೀಗಲ್ ಟ್ರಾನ್ಸ್ಪೋರ್ಟೇಷನ್, ಸ್ಲಾಟರ್ ಎರಡೂ ಕೂಡ ಆಗಿದೆ. ಸೊ ಅದು ಕಾನೂನು ಪ್ರಕಾರ ಇದೆ, ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ. ಆಮೇಲೆ ಇನ್ನೂ ಒಂದು ಮಾಹಿತಿನ ಈ ಸಭೆ ಸಂದರ್ಭ ಅಂತ ಹೊಸ ಒಂದು ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ. ಅಂದರೆ ನೀವೇನಾದ್ರು ಒಂದು ವಾರ ಅಥವಾ 3-4 ದಿನ ಮನೆ ಬಿಟ್ಟು ಹೋಗ್ತೀರಿ ಅಂತಂದರೆ ನೀವು ಆ ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮಿಗೆ ಕೊಟ್ಟರೆ ಕಂಟ್ರೋಲ್ ರೂಮ್ನ ಬೀಟ್ ಅವರು ನಿಮ್ಮ ನೈಟ್ ಮನೆಗೆ 2 ಸಲ 3 ಸಲ ಬಂದು ಚೆಕ್ ಮಾಡ್ತಾರೆ. ಯಾಕಂತಂದರೆ ಲಾಂಗ್ ರಜಾ ಇದೆ, ಲಾಂಗ್ ಟ್ರಿಪ್ ಹೋಗ್ತೀರಿ, ಅಥವಾ 3-4 ದಿನ ಇರೋದಿಲ್ಲ ಅಂತಂದಾಗ ನೀವು ಆ ಮಾಹಿತಿನ ಕೊಟ್ಟರೆ ಆ ಮನೆ ಕಡೆ ಒಂದು ಗಮನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅಲ್ಲಿ ಪೊಲೀಸರು ಬರಬೇಕು, 2-3 ಸಲ ಬಂದು ಅವರು ಅಲ್ಲಿಂದ ಅವರ ಏನು GPS ಲೊಕೇಶನ್ ಫೋಟೋವನ್ನು ನಮ್ಮ ಕಂಟ್ರೋಲ್ ರೂಮ್ಗೆ ಕಳಿಸ್ಬೇಕು. ಇದರೊಳಗೆ ಜೋಕ್ ಅಂದ್ರೆ ಹೇಳಿದ್ರೆ ನೀವು ಹೊರಗಡೆ ಎಲ್ಲ ಹೋಗ್ತೀರಾ, ಟೂರಿಗೆ ಎಲ್ಲರೂ ಹೋಗ್ತೀರಾ, ಅಲ್ಲಿ ಫೋಟೋ ತೆಗೆದಾಗ್ತಿದ್ದ ಹೋಗಿ ಜಮ್ಮು ಕಾಶ್ಮೀರ ಹೋದ್ರೆ ನೀವೇ ಫೋಟೋ ಹಾಕ್ತೀರಾ, ಅವ್ರಿಗೆ ಕಳ್ಳ ಗೊತ್ತಾಗ್ತದೆ ಅಲ್ಲಿ. ಹಾಕೋದು ಅಥವಾ ಅಲ್ಲಿ ತಗೊಂಡು ಫೇಸ್ಬುಕ್ಕಲ್ಲಿ ಹಾಕೋದು ಇವೆಲ್ಲ ಏನಾಗ್ತದೆ, ಊರಲ್ಲಿಲ್ಲ ಅಂತ ನೀವೇ ಮಾಹಿತಿ ಕೊಡೋಕ್ಕಾಗ್ತದೆ. ಅದರಿಂದ ಅಂಥದ್ದೇನಾದ್ರು ಇದ್ರೆ ನೀವು ಮಾಹಿತಿಯನ್ನು ಕೊಡಿ. ಅದು ಆಗ ನಿಮ್ಮ ಮನೆಯನ್ನ ಕಾಯ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮೇಲೂ ನೀವು ಹೇಳದೆ ಹೋದ್ರೆ ಏನು ಬೀಟ್ ರೆಗ್ಯುಲರ್ ಬೀಟ್ ಇರ್ತದೆ. ಬೀಟ್ ಬರ್ತಾರೆ ಅವ್ರು ಒಂದ್ಸಲ ಬರೋರು, ನಾರ್ಮಲಿ ಒಂದ್ಸಲ ಬರ್ತಾರೆ. ನಮ್ಮಲ್ಲಿ ಪಾಯಿಂಟ್ ಬುಕ್ ಹಾಕಿದ್ದೀವಿ, ಒಂದೊಂದು ಬೀಟಲ್ಲಿ ಒಂದು 10-15 ಪಾಯಿಂಟ್ ಬುಕ್ ಹಾಕಿದ್ದೀವಿ. ಅವರು ಆ ಟೈಮ್ ಪ್ರಕಾರ ಅದನ್ನ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಮನೆ ನೀವು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಒಂದ್ಸಲ ಬರೋ ಬಂದು 3 ಸಲ 3 ಇಂಟರ್ವಲ್ ಬರ್ತಾರೆ. 12 ಗಂಟೆಗೆ ಒಂದ್ಸಲ, 3 ಗಂಟೆಗೆ ಒಂದ್ಸಲ, ಮತ್ತೆ ಬೀಟ್ ಮುಗಿಸಿ ಬರೋ ಒಂದ್ಸಲ. ಅದರಿಂದ ಆ ಸೌಲಭ್ಯವನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಕೆಲವರಿಗೆ ಇನ್ನೂ ಭಾಳ ಯೋಚನೆ ಮಾಡ್ತಾರೆ, ಪೊಲೀಸರಿಗೆ ಹೇಳಿದ್ರೆ ಪೊಲೀಸರಿಗೆ ಕಳ್ತನ ಮಾಡ್ತಾರೆ. ಇದು ಕೂಡ ನಮ್ಮ ಸರ್ವಿಸಲ್ಲಿ ಕೇಳಿದ್ವಿ ನಾವು. ಅದರಿಂದ ಆ ರೀತಿಯ ಇದು ಬೇಡ, ಆ ರೀತಿಯ ಭಯ ಬೇಡ. ನಿಮ್ಮ ಪೊಲೀಸು ನಮ್ಮ ಪೊಲೀಸು ನಮ್ಮವರೇ, ನಾವು ನಿಮ್ಮವರೇ. ಆದಷ್ಟು ನಾವು ಕೇರ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ನೀವು ಕೊಟ್ಟ ಮಾಹಿತಿ ಕಂಟ್ರೋಲ್ ರೂಮ್ ರಿಜಿಸ್ಟರ್ ಆಗ್ತದೆ. ರಿಜಿಸ್ಟರ್ ಆದಮೇಲೆ ಅದು ಕಂಟ್ರೋಲ್ ರೂಮಿಂದ ಕನ್ಸರ್ನ್ ಸ್ಟೇಷನ್ಗೆ ಬರ್ತದೆ. ಕನ್ಸರ್ನ್ ಬೀಟ್ ಅವನು ಮಾಡಿ ಫೋಟೋ ಮತ್ತೆ ಕಳಿಸ್ಬೇಕು. ಇದು ಬರೀ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಇರೋದಿಲ್ಲ, ಇದು ನಮ್ಮ ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮಲ್ಲಿ ಮಾನಿಟರ್ ಆಗ್ತದೆ. ಆದ್ದರಿಂದ ಈ ಸೌಲಭ್ಯವನ್ನು ಆದಷ್ಟು ಉಪಯೋಗಿಸಲು ಇನ್ನೂ ಕೂಡ ನಿಮ್ಮ ಏನು ಶುಕ್ರವಾರದ ಪ್ರೇಯರ್ ಇದೆ, ಆ ಪ್ರೇಯರ್ ಟೈಮಲ್ಲಿ ಒಂದು ಮಾಹಿತಿಯನ್ನು ಕೊಡಿ.
ಇನ್ನೊಂದು ಕಾರ್ಯಕ್ರಮ ಸನ್ಮಿತ್ರ ಅಂತ ಒಂದು ಕಾರ್ಯಕ್ರಮ ತಂದಿದ್ದಾರೆ ನಮ್ಮ ಇಲಾಖೆಯಿಂದ. ಅಂತಂದರೆ ಕೆಲವರು ಯಂಗ್ಸ್ಟರ್ಸ್ ಹುಡುಗರು ಗೊತ್ತಿಲ್ಲದೋ ಕುತೂಹಲಕ್ಕೋಸ್ಕರ ಈ ಡ್ರಗ್ಸಿಗೆ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ ಸರ್ಕಲಲ್ಲಿ ಅವರ ಇನ್ಫ್ಲೂಯೆನ್ಸಲ್ಲಿ ಹೋಗಿ ಮಾಡ್ತಾರೆ. ಅಂಥವ್ರಿಗೆ ಕೇಸ್ ಹಾಕಬಾರ್ದು ಅಂತ ನಮ್ಮ ಇಲಾಖೆಯಿಂದ ಒಂದು ಸುತ್ತೋಲೆ ಇದೆ. ಅಂದರೆ ಅವ್ರು ಯಾವಾಗ ಹಾಕಬಾರ್ದು, ಈಗ ಅವರ ಪೇರೆಂಟ್ಸ್ ಆಗ್ಬೋದು ಅಥವಾ ಅವರ ಕಾಲೇಜು ಅವರು ಆಗ್ಬೋದು, ಅವ್ರನ್ನ ಐಡೆಂಟಿಫೈ ಮಾಡಿ ಇಂಥವ್ರಿಗೆ ಸ್ವಲ್ಪ ನೀವು ಕೌನ್ಸಿಲಿಂಗ್ ಮಾಡಿ ಅಂತಂದರೆ ನಮ್ಮ ಇಲಾಖೆಯಿಂದ ಅವರಿಗೆ ಕರ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಆ ಡ್ರಗ್ಸ್ ಅಡಿಕ್ಷನ್ ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ನಾವೇ ಎಲ್ಲೋ ಹಿಡಿದ್ರೆ ಆಗ ಮಾಡೋಲ್ಲ. ಸೊ ವಾಲಂಟಿಯಾಗಿ ಕಾಲೇಜು ಪ್ರಿನ್ಸಿಪಾಲ್ಸ್ ಅಥವಾ ಲೆಕ್ಚರರ್ಸು ಅಥವಾ ಧಾರ್ಮಿಕ ಸಂಸ್ಥೆಯವರು ಮುಂದೆ ಬಂದು ಇಂಥ ಹುಡುಗ ಅನಿವಾರ್ಯ ಕಾರಣದಿಂದ ಹೀಗಾಗಿದ್ದಾವೆ ಸ್ವಂತ ಬಂದು ನಾವು ಹೇಳಿದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಅವರಿಗೆ ಅದರಿಂದ ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಸೊ ಆಮೇಲೆ ಅವರ ಚಟುವಟಿಕೆಗಳನ್ನ ಮಾನಿಟರ್ ಮಾಡೋದಕ್ಕೆ ನಮ್ಮ ಸಿಬ್ಬಂದಿಗಳು ಕೂಡ ಕೊಡ್ತೀವಿ. ಅಥವಾ ಅವ್ರಿಗೆ ಏನಾದ್ರು ರಿಹ್ಯಾಬಿಲಿಟೇಷನ್ ಬೇಕು, ಅವರಿಗೆ ಅಡಿಕ್ಷನ್ ಹೊರಗಡೆ ತರಿಸ್ಬೇಕು ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಇದು ಓನ್ಲಿ ಯೂಸ್ ಮಾಡೋರಿಗೆ, ಪೆಡ್ಲರ್ಸ್ ಇಲ್ಲ. ತಂದು ಬೇರೆ ಬೇರೆ ಅಂತ ಕೇಸ್ ಆಗ್ತದೆ. ಅವ್ರು ಒಳ್ಳೆದಾಗಿ ತರಲಿಕ್ಕೆ ಎಲ್ಲ ಧರ್ಮದ ಜನ, ಆಟೋ ಚಾಲಕರು, ಮಹಿಳಾ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲರನ್ನೂ ಸೇರಿಸಿ ಪ್ರತಿ ಠಾಣೆಯಲ್ಲಿ ಒಂದು ಕಮಿಟಿ ಮಾಡಿ ಒಂದು ಮೀಟಿಂಗ್ ಮಾಡೋಂಥ ಕೆಲಸ ಸದ್ಯದಲ್ಲೇ ಮಾಡ್ತೀವಿ. 24x7 ಯಾವ ಬಂದರೂ ನೀವು ಹೇಳ್ಬೋದು. ಮತ್ತು ಪೊಲೀಸ್ ಸ್ಟೇಷನ್ ಗೊತ್ತಿದೆ. ನಮ್ಮ ರಿಕ್ವೆಸ್ಟ್ ಏನು ಅಂತಂದರೆ ಏನೇ ಇರಲಿ ಬಂದು ಮಾತಾಡಿ, ಅದಕ್ಕೊಂದು ಪರಿಹಾರ ಕಂಡುಹಿಡಿಬೋದು. ಈಗ ನಿಮಗೆ ಎಮರ್ಜೆನ್ಸಿಗೆ ನಿಮ್ಗೆ ಏನು ಬೇಕು ನಮ್ಗೆ ಗೊತ್ತಾಗಲ್ಲ, ನಮ್ಮ ಮಧ್ಯೆ ಕಮ್ಯುನಿಕೇಷನ್ ಇಲ್ಲ ಅಂದರೆ ಅದು ಏನು ನಾವು ಸಾಧನೆ ಮಾಡೋಕ್ಕಾಗೋದಿಲ್ಲ. ಎಮರ್ಜೆನ್ಸಿಗೆ 112 ನಮ್ಮಲ್ಲಿ ನಾವು ನೋಡಿದಂಗೆ ಮ್ಯಾಕ್ಸಿಮಮ್ ಯೂಸ್ ಆಗ್ತಾಯಿದೆ. ನಮ್ಮ 112 ವೆಹಿಕಲ್ ನೋಡಿಲ್ಲ, ಎಲ್ಲ ಬೆಳಗ್ಗೆ ಮ್ಯಾಕ್ಸಿಮಮ್ ಪುತ್ತೂರಲ್ಲಿ ಯೂಸ್ ಆಗ್ತಾಯಿದೆ. ಬಟ್ ಏನಿದ್ರು ನೀವು ಕಾಲ್ ಮಾಡ್ಕೊಂಡು ಇಂದಿನ ಈ ಶಾಂತಿ ಸಭೆಗೆ ಬಂದಂಥ ಎಲ್ಲ ಧರ್ಮದ ಪುತ್ತೂರಿನ ಎಲ್ಲ ಧರ್ಮದ ಮುಖಂಡರು, ಎಲ್ಲ ಸದಸ್ಯರುಗಳು, ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಮ್ಮ DSP ಅವರ ವತಿಯಿಂದ ನಮಗೆ ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಠಾಣೆ ವತಿಯಿಂದ ಎಲ್ಲರಿಗೂ ಪೂರ್ವಕವಾದ ವಂದನೆ ಸಲ್ಲಿಸುತ್ತಾ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.